ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಹರಿ 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 ಬಬ 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 ಬನಿ 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 ಸಪ್ತತಿ ಸಪ್ತತಿ ಸಪ್ತತಿ. ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮಧುರ ಮಾಧುರ್ಯ ಗಾನಯಾನ ಸರಣಿಯ 4ನೇ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿಕ್ಕೋಸ್ಕರ ನಮ್ಮೆಲ್ಲರ ಆತ್ಮೀಯರಾದ ಹಾರಿಯಾಡಿ ಚಂದ್ರಶೇಖರ ಕೆದ್ಲಾಯ ಇವರು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ನಿರ್ಮಲಾ ಪ್ರೌಢಶಾಲೆ ಬ್ರಹ್ಮಾವರ ಇವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಗೌರವಪೂರ್ವಕ ವಂದನೆಗಳು. ಮಧುರವರ ಸಂಗೀತದ ಕಲಿಸುವಿಕೆಯ ಈ ಎಲ್ಲ ಕಾರ್ಯಕ್ರಮಗಳ ಈ ಸಂದರ್ಭದಲ್ಲಿ ಅವರಿಗೆ 70 ವರ್ಷ ತುಂಬುವ ಈ ಸನ್ನಿವೇಶದಲ್ಲಿ ಅವರ ಶಿಷ್ಯಂದಿರುವವರ ಮನೆಯವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳುವುದಕ್ಕೋಸ್ಕರ ಅವರಿಗೆ ಶುಭಾಶಯಗಳಾಗಲಿ. ಯಾಕಂದರೆ ಸಂಗೀತ ಸಾಹಿತ್ಯ ಇವುಗಳು ನಮ್ಮನ್ನು ನಿಜವಾದ ಮನುಷ್ಯನನ್ನಾಗಿ ಮಾಡುತ್ತವೆ. ಆ ಮನುಷ್ಯನನ್ನು ಮಾಡುವ ಈ ಕಲೆಗಳನ್ನು ಉಳಿಸಿಕೊಂಡು ಬರುವುದಕ್ಕೆ ಮಧುರವರು ತುಂಬ ಶ್ರಮಪಟ್ಟಿದ್ದಾರೆ. ಅವರ ಶ್ರಮ ಸಾರ್ಥಕವಾಗಲಿ ಅಂತ ಹಾರೈಸ್ತಾ ಅವರಿಗೆ, ಅವರ ಶಿಷ್ಯ ವೃಂದದವರಿಗೆ, ಈ ಸಂಗೀತ ಸಾಹಿತ್ಯವನ್ನು ವಿವರಿಸುವಂತಹ ಎಲ್ಲ ಕಲಾ ವರ್ಗದವರಿಗೆ ಶುಭಾಶಯಗಳಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಒಂದು ಉಕ್ತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. ಕಾಂಚನ ಗುರು ಪರಂಪರೆಯಲ್ಲಿ ಬಂದ ನಮ್ಮ ಗುರುಗಳಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಇವರ ಸಪ್ತತಿಯ ಅಂಗವಾಗಿ ಸಂಗೀತ ಶಿಕ್ಷಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸಾಧಕರನ್ನು ಗುರುತಿಸಿ ಹಿಂದೆ ಸಾಧನೆಯನ್ನು ಮಾಡಿದಂತಹ ಗುರುಗಳನ್ನು ಸಂಸ್ಮರಣೆ ಮಾಡುವುದರ ಮೂಲಕ ಕೆಲವರನ್ನು ಸನ್ಮಾನಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದರ ಪ್ರಯುಕ್ತ ಇಂದಿನ ಈ ಒಂದು ಸಂಸ್ಮರಣೆ ಗಾನಕಲಾ ಕೋವಿದ ವಿದ್ವಾನ್ ಶ್ರೀನಿವಾಸ ಉಡುಪ ಮಂಗಳೂರು ಇವರ ಸಂಸ್ಮರಣೆಯನ್ನು ನಮ್ಮ ಗುರುಗಳಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರು ಮಾಡಲಿಕ್ಕಿದ್ದಾರೆ. ಶ್ರೀಯುತ ಶ್ರೀನಿವಾಸ ಉಡುಪರು ಸಂಗೀತ ಮಹೋಪಾಧ್ಯಾಯ ಹಾಗೂ ಮಹಾವಿದ್ವಾಂಸರಾದ ಕೊಲ್ಲೂರು ಶ್ರೀ ಕೃಷ್ಣ ಉಡುಪರ ಮಗ. ಕೃಷ್ಣ ಉಡುಪರು ಸಂಗೀತಕ್ಕೆ ಬೇಕಾಗಿ ಚೆನ್ನೈಗೆ ಹೋಗಿ ರಾಮನಾಡು ಶ್ರೀನಿವಾಸ ಅಯ್ಯಂಗಾರು, ಪೂಚಿ ಶ್ರೀನಿವಾಸ ಅಯ್ಯಂಗಾರ ಹತ್ರ ಸಂಗೀತ ಕಲಿತು ಸಂಗೀತ ಕ್ಷೇತ್ರ ಸುಮಾರು ಹೆಸರು ಮಾಡಿದರು. ಆಮೇಲೆ ತಂದೆಯವರಿಂದಲೇ ಶ್ರೀನಿವಾಸ ಉಡುಪರು ಸಂಗೀತ ಕಲಿತು ಮತ್ತು ಹಿರಿಯ ದೇವೇಂದ್ರಪ್ಪ ಮತ್ತು ಚಕ್ರಗೋಡಿ ನಾರಾಯಣಶಾಸ್ತ್ರಿ ಮುಂತಾದವರೊಂದಿಗೆ ಸಂಗೀತದ ಶಾಸ್ತ್ರ ಮತ್ತು ಆಮೇಲೆ ಸಂಗೀತ ಇದನ್ನು ಬೆಳೆಸ್ಕೊಂಡು
ಮಂಗಳೂರು ಪರಿಸರದಲ್ಲಿ ತುಂಬ ಹೆಸರು ಗಳಿಸಿದ್ದಾರೆ. ಪಠ್ಯಪುಸ್ತಕ, ಗ್ರಂಥ, ಆಮೇಲೆ ಶ್ರೀನಿವಾಸ ಅನ್ನುವ ಅಂಕಿತದೊಂದಿಗೆ ಕೃತಿಗಳು, ಹಾಗೆ ಶಿವರಾಮ ಕಾರಂತರೊಂದಿಗೆ ಇದ್ದ ಕಾರಣ ಪುಸ್ತಕ ಪ್ರಕಟಣೆ ಇಂಥದ್ದು ಮುಂದಾದ ಮಾಡಿದ್ದಾರೆ. ಅಂತೂ ಮಂಗಳೂರಿಗೆ ತುಂಬ, ದಕ್ಷಿಣ ಕನ್ನಡಕ್ಕೆ ಸಂಗೀತಕ್ಕೆ ಕೊಡುಗೆಯನ್ನಿತ್ತವರು. ಅವರ ಮಗ ಪ್ರಸ್ತುತ ಅನಂತಕೃಷ್ಣ ಉಡುಪ ಮಂಗಳೂರಲ್ಲಿ ವಕೀಲ ವೃತ್ತಿ ಮಾಡ್ತಾಯಿದ್ದು ಸಂಗೀತ ಕ್ಷೇತ್ರವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇಂಥ ಮಹಾನ್ ಕಲಾವಿದರಿಗೆ ಇಂದಿನ ಈ ಸಂಸ್ಮರಣಾ ಅರ್ಥವಾಗಿ ಅವರ ವಿದ್ಯಾರ್ಥಿಯಾದ ಶ್ರೀಮತಿ ಗೌರಿ ಶ್ರೀಕಂಠ ಉಡುಪಿ ಇವರಿಗೆ ಸನ್ಮಾನ ನೀಡಲು ಹರ್ಷಪಡುತ್ತಿದ್ದೇವೆ. ವೀಕ್ಷಕರೇ, ಇಂದಿನ ಈ ಒಂದು ಸಂಸ್ಮರಣೆ ಗಾನಕಲಾ ಕೋವಿದ ವಿದ್ವಾನ್ ಶ್ರೀನಿವಾಸ ಉಡುಪ ಮಂಗಳೂರು ಇವರ ಸಂಸ್ಮರಣೆಯಲ್ಲಿ ವಿದುಷಿ ಗೌರಿ ಶ್ರೀಕಂಠ ಇವರನ್ನು ಸನ್ಮಾನಿಸುವುದರ ಮೂಲಕ ಸಾಕಾರಗೊಳ್ಳಲಿದೆ. ಇದೀಗ ಸನ್ಮಾನಗೊಂಡ ವಿದುಷಿ ಗೌರಿ ಶ್ರೀಕಂಠ ಅವರಿಂದ ಸನ್ಮಾನಕ್ಕೆ ಉತ್ತರ. ನನ್ನ ಸಂಗೀತಾಭ್ಯಾಸದ ಸೀನಿಯರ್ವರೆಗಿನ ಗುರುಗಳಾದ ಶ್ರೀ ವಾಸುದೇವರಾಯರನ್ನು, ವಿದ್ವತ್ ಶ್ರೇಣಿಯ ಪಾಠವನ್ನು ಮಾಡಿದ ಶ್ರೀ ಶ್ರೀನಿವಾಸ ಉಡುಪರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ಗುರುದ್ವಯರಿಗೆ ಈ ಸನ್ಮಾನ ಸಂದಿತೆಂದು ತಿಳಿಯುತ್ತೇನೆ. ಉಡುಪಿಯ ಸಂಗೀತ ಪ್ರಿಯರಿಗೆ ನನ್ನ ಅನಂತ ನಮಸ್ಕಾರಗಳು. ಮಧುರ ಮಾಧುರ್ಯದವರು ನನ್ನನ್ನು ಗುರುತಿಸಿ ಗೌರವಿಸಿದ್ದಕ್ಕೆ ಆಭಾರಿಯಾಗಿ ಇದ್ದೇನೆ. ಈ ಸಂದರ್ಭವನ್ನು ಜನರ ಮನೆಗಳಿಗೆ ತಲುಪಿಸುತ್ತಿರುವ ಸ್ಪಂದನ ವಾಹಿನಿಯವರಿಗೂ ನನ್ನ ಧನ್ಯವಾದಗಳು. ಮಧುರ ಮಾಧುರ್ಯದ ಗಾನಯಾನ ಸರಣಿ 4ರ 2ನೇ ಹಂತ ಸಂಸ್ಮರಣೆ ವಿದ್ವಾನ್ ಪಾರಂಪಳ್ಳಿ ರಾಮಚಂದ್ರ ಐತಾಳ್ ಇವರದು. ಇಂದು ಸನ್ಮಾನಗೊಳ್ಳಲಿರುವವರು ವಿದ್ವಾನ್ ನಿಟ್ಟೂರು ಶ್ರೀನಿವಾಸ್ ಭಟ್ ಇವರು. ಈ ಸಂಸ್ಮರಣೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಇವರು. ಶ್ರೀಯುತ ಪಾರಂಪಳ್ಳಿ ರಾಮಚಂದ್ರ ಐತಾಳ್ ಇವರು ಚಿಕ್ಕಂದಿನಲ್ಲೇ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಟೆಲು, ಹಾಸ್ಟೆಲು ಮುಂತಾದ ಕಡೆ ಕೆಲಸವನ್ನು ನಿರ್ವಹಿಸಿಕೊಂಡು ಅದರೊಂದಿಗೆ ಸಂಗೀತ ಕಲಿಯುವ ಅಭಿಲಾಷೆಯಿಂದ ಸಂಗೀತ ಅಭ್ಯಾಸವನ್ನು ಮಾಡಿಕೊಂಡು ವೀಣೆ ಶೇಷಣ್ಣ ಅವರ ಮೊಮ್ಮಗನ ಹತ್ರ ವೀಣೆ ಅಭ್ಯಾಸ ಮಾಡಿ ಅದರೊಂದಿಗೆ ಫೋಟೋಗ್ರಫಿ, ಈಜಿನ ಕಲೆ ಇದೆಲ್ಲ ಕರಗತ ಮಾಡಿಕೊಂಡು ಬೆಂಗಳೂರಲ್ಲಿ ಇದ್ದವರು. ಆಮೇಲೆ ಉಡುಪಿಗೆ ಬಂದು ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಅವರ ಮನೆಯಲ್ಲಿ ಕಲಾಶ್ರೀ ಅಂತ ಸಂಸ್ಥೆ ನಡೆಸ್ಕೊಂಡು ಅದರ ಮುಖೇನ ಊರಿನ ಹಾಗೂ ಸುತ್ತಮುತ್ತಲಿನ ಸುಮಾರು ವಿದ್ಯಾರ್ಥಿಗಳಿಗೆ ತಮ್ಮ ವೀಣೆಯನ್ನು ಹಾಗೂ ಸಂಗೀತವನ್ನು ಪ್ರಸಾರ ಮಾಡಿದವರು. ಈಗ ಕಲಾಶ್ರೀ ಸಂಸ್ಥೆಯನ್ನು ಅವರ ಮಗಳು ಸುಮಂಗಲಿ ನಡೆಸ್ಕೊಂಡು ಬರುವುದು ಶ್ಲಾಘನೀಯ. ಇಂಥವರ ಈ ಸಂಸ್ಮರಣೆಯನ್ನು ನೃತ್ಯ ಕಲಾ ಸಂಗೀತ ನಿಪುಣ ಶ್ರೀಯುತ ನಿಟ್ಟೂರು ಶ್ರೀನಿವಾಸ ಭಟ್ ಇವರಿಗೆ ನಾವು ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ಇದೀಗ ಸನ್ಮಾನಗೊಂಡ ವಿದ್ವಾನ್ ನಿಟ್ಟೂರು ಶ್ರೀನಿವಾಸ್ ಭಟ್ ಇವರಿಂದ ಭಾವಪೂರ್ಣ ನುಡಿಗಳು.
ಚೈತನ್ಯಃ ಶಾಶ್ವತಃ ಶಾಂತೋ ವ್ಯೋಮಾತೀತೋ ನಿರಂಜನಃ ಬಿಂದುನಾದಕಲಾತೀತಸ್ಥ ತಸ್ಮೈ ಶ್ರೀ ಗುರವೇ ನಮಃ. ಮಧುಪುರದ ಮಧುಪರಾಗಿರುವ ಮಧೂರು ಬಾಲಸುಬ್ರಹ್ಮಣ್ಯಮ್ಮನವರ ಈ ಅಭಿನಂದನಾ ಸಮಿತಿಯ ಸುಂದರ ಸುಮಗಳ ಹಂದರದ ಮಧುಪದಲ್ಲಿ ತಾವು ಕಲಾದೇವಿಯ ಸೇವೆಯನ್ನು ಗೈಯುತ್ತಾ ಕಲಾವಿದರಿಗೆ ಗೌರವ ಕೊಡುವಂತಹ ಈ ಸುಮಧುರ ಕ್ಷಣ, ಸುಮಧುರ ಆ ಮನ, ಅದಕ್ಕೆ ನಾನು ಚಿರ ಋಣಿ. ಮುಖ್ಯವಾಗಿ ನಾನು ಕಲಾ ಸೇವೆಗೆ ಸಲ್ಲಿಸಿದ ಅಡಿಲ ಸೇವೆಯನ್ನು ಗುರುತಿಸಿ ತಾವು ನನ್ನ ಮನೆಗೆ ಬಂದು ಚಿತ್ತೈಸಿ ಸುಮಧುರ ಮನಸ್ಸಿನಿಂದ ನಮ್ಮ ಶಿಷ್ಯ ವರ್ಗದವರು ಹಾಗೂ ಮಧುರ ಅಭಿಮಾನಿ ಬಳಗದವರು ಮಧುರ ಕುಂಜದ ಲತಾಕುಂಜದಲ್ಲಿ ಕಲಾವಿದರನ್ನು ಗೌರವಿಸುವಂತಹ ಈ ಸುಸಮಯ ಸುಮಧುರ ಕ್ಷಣ ಸದಾ ಜೀವನದಲ್ಲಿ ಮರೆಯದ ಕ್ಷಣ. ಮಧುರರೇ, ಮಧುರ ಗಾನಮಯವಾಗಿ ತಮ್ಮ ಬಾಳು ಸಾಗಲೆಂದು ನಾನು ಹಾರೈಸ್ತೇನೆ. ಮಧುರಮಯವಾಗಲಿ. ವೀಕ್ಷಕರೇ, ಮಧುರು ಮಾಧುರ್ಯ ಗಾನಯಾನ ಸರಣಿ 4ರ ಇಂದಿನ ವಿಶೇಷ ಪ್ರಸ್ತುತಿ ವಿತಾಳ ಗಾನಲಹರಿ ನಡೆಸಿಕೊಡಲಿದ್ದಾರೆ. ಅದರ ಸಂಯೋಜನೆಯನ್ನು ಮಾಡಿರುತ್ತಾರೆ ಡಾಕ್ಟರ್ ಮಹೇಶ್ ಭಟ್ ಆರ್ ಹಾರ್ಯಾಡಿ ಇವರು. ಇದೀಗ ಆ ಕಾರ್ಯಕ್ರಮ ತಮ್ಮ ಮುಂದೆ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ನಮಸ್ತ್ರಿಮೂರ್ತಯೇ ತುಭ್ಯಂ ಶ್ರೀ ಗುರುಭ್ಯೋ ನಮಃ. ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಅವರ ಅಭಿನಂದನ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವ ಗಾನಯಾನ ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ಸಹೃದಯರೆಲ್ಲರಿಗೂ ಆದರದ ಸ್ವಾಗತ. ಈ ಸಂಚಿಕೆಯಲ್ಲಿ ವಿತಾಳ ಗಾನ ಪ್ರಕಾರಗಳನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ನಮ್ಮ ಪ್ರಾಚೀನ ಸಂಗೀತ ಶಾಸ್ತ್ರ ಗ್ರಂಥಗಳಾದ ಮತಂಗನ ಬೃಹದ್ದೇಶಿ, ಶಾರ್ಂಗದೇವನ ಸಂಗೀತ ರತ್ನಾಕರ, ವಿಶ್ವಕೋಶದಂತಿರುವ ಸೋಮೇಶ್ವರನ ಮಾನಸೋಲ್ಲಾಸ ಇತ್ಯಾದಿ ಗ್ರಂಥಗಳಲ್ಲಿ 2 ಪ್ರಕಾರದ ಹಾಡಿಕೆಯ ಪ್ರಯೋಗಗಳನ್ನು ತಿಳಿಸಿದ್ದಾರೆ. ಒಂದನೆಯದು ತಾಳಬದ್ಧವಾಗಿ ಹಾಡುವುದಾದರೆ, ಇನ್ನೊಂದು ತಾಳರಹಿತವಾಗಿ ಅಂದರೆ ವಿತಾಳವಾಗಿ ಹಾಡುವಂಥದ್ದು. ಅದನ್ನೇ ಅವರು ರಾಗಾಲಪ್ತಿ, ರೂಪಕಾಲಪ್ತಿ, ಗಮಕಾಲಪ್ತಿ ಎನ್ನುವುದಾಗಿ ಅದನ್ನೇ ಸಾಕ್ಷರಾಲಪ್ತಿ ಎಂದು ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ 3 ಪ್ರಕಾರಗಳನ್ನು ತೆಗೆದುಕೊಳ್ಳುತ್ತಾರೆ. ರಾಗಾಲಪ್ತಿ ಎಂದರೆ ಒಂದು ರಾಗವನ್ನು ಆಲಾಪಿಸುವುದು. ರೂಪಕಾಲಪ್ತಿ ಎಂದರೆ ಒಂದು ಸಂಗೀತ ಕೃತಿಯ ಒಂದು ಭಾಗವನ್ನು, ಸಾಹಿತ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ಬೇರೆ ಬೇರೆ ರೀತಿಯಾಗಿ ಭಾವಕ್ಕೆ ಅನುಗುಣವಾಗಿ ಹಾಡುತ್ತಾ ಹೋಗುವುದು. ಇಂದಿನ ಸಂಗೀತ ಕಚೇರಿಗಳಲ್ಲಿ ನೆರವಲ್ ಎಂದು ಯಾವ ಭಾಗವನ್ನು ಕರೆಯುತ್ತೇವೆಯೋ ಅದು ರೂಪಕಾಲಪ್ತಿಗೆ ಬರುತ್ತದೆ. ಹಾಗೆ ಗಮಕಾಲಪ್ತಿ ಎಂದರೆ ಒಂದು ಸಾಹಿತ್ಯದ ಭಾಗವನ್ನು ತೆಗೆದುಕೊಂಡು ಅದರ ಭಾವಕ್ಕೆ ಅನುಗುಣವಾಗಿ ಅದನ್ನು ಬೆಳೆಸುತ್ತಾ ಹೋಗುವುದು, ಹಾಡುತ್ತಾ ಹೋಗುವುದು. ಆದರೆ ರೂಪಕಾಲಪ್ತಿಯಲ್ಲಿ ತಾಳದ ಸಂಬಂಧ ಇರುತ್ತದೆ, ಇಲ್ಲಿ ತಾಳದ ಸಂಬಂಧ ಇರುವುದಿಲ್ಲ. ಇಷ್ಟೇ ಇದರ ವ್ಯತ್ಯಾಸ. ಈ ಕಾರ್ಯಕ್ರಮದಲ್ಲಿ ನಾವು ಆ ವಿತಾಳ ಗಾನದಲ್ಲಿ ಕೆಲವೊಂದು ಪ್ರಕಾರಗಳನ್ನು ಪ್ರದರ್ಶಿಸಲಿಕ್ಕಿದ್ದೇವೆ. ಅದರಲ್ಲಿ 3 ಪ್ರಕಾರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ: ಶ್ಲೋಕ, ಉಗಾಭೋಗ ಹಾಗೆ ಗಮಕ. ಇದಲ್ಲದೆ ಬೇರೆ ವಿರುತಂ ಇತ್ಯಾದಿ ಪ್ರಕಾರಗಳನ್ನು ನಾವು ಅದರಲ್ಲಿ ನೋಡಬಹುದು. ಅದೆಲ್ಲವನ್ನೂ ನಾವಿಲ್ಲಿ ತೆಗೆದುಕೊಳ್ತಾ ಇಲ್ಲ, 3 ಪ್ರಕಾರಗಳನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಮೊದಲನೆಯದಾಗಿ ನಾವು ಶ್ಲೋಕ ಮತ್ತು ಉಗಾಭೋಗದ ಹಾಡಿಕೆಯ ಕಡೆಗೆ ಬರಬಹುದು. ಅದನ್ನು ನಡೆಸಿಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ವಾನ್ HN ನಟರಾಜ್ ಅವರು. ಇವರು ಪಟ್ಲದ US ನಾಯಕ್ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದಾರೆ ಹಾಗೂ ಮಧುರು ಅವರಲ್ಲಿ ಸಂಗೀತಾಭ್ಯಾಸವನ್ನು ಕೂಡ ಮಾಡಿರುತ್ತಾರೆ.
ಶ್ಲೋಕ ಮತ್ತು ಉಗಾಭೋಗದ ಹಾಡಿಕೆಯನ್ನು ಇವರು ಮಾಡಲಿಕ್ಕಿದ್ದಾರೆ. ಶ್ಲೋಕದ ಹಾಡಿಕೆಯನ್ನು ಅನೇಕ ವಿದ್ವಾಂಸರು ಸಂಗೀತ ಕಚೇರಿಗಳಲ್ಲಿ ಹಾಡಿ ಆ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾತಸ್ಮರಣೀಯರಾದವರು ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್, ಸೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್, ಎಂ ಡಿ ರಾಮನಾಥನ್ ಇವರೆಲ್ಲ ಬರುತ್ತಾರೆ. ಉಗಾಭೋಗದ ಹಾಡಿಕೆಯಲ್ಲಿ ML ವಸಂತಕುಮಾರಿ ಅವರು, RK ಶ್ರೀಕಂಠನ್ ಅವರು, ಹಾಗೆ ವಿದ್ಯಾಭೂಷಣರು, TR ಸುಬ್ರಹ್ಮಣ್ಯಂ ಮೊದಲಾದ ಕಲಾವಿದರು ಈ ಪಂಕ್ತಿಯಲ್ಲಿ ಸೇರುತ್ತಾರೆ. ಈಗ ಈ ಕಾರ್ಯಕ್ರಮದ ಮೊದಲಿಗೆ ಗಣಪತಿಯ ಸ್ತುತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಲಿಕ್ಕಿದ್ದಾರೆ. ಈ ಶ್ಲೋಕವನ್ನು ಈಗ ಹಾಡ್ತಾ ಇರುವುದು ಶ್ಲೋಕ. ಇದು ಚಂಪೂ ರಾಮಾಯಣದ ಶ್ಲೋಕ. ಅದನ್ನು ಬರೆದವನು ಭೋಜರಾಜ. ಇದೊಂದು ಕಾವ್ಯ. ಆ ಕಾವ್ಯದ ಮಂಗಳ ಪದ್ಯವನ್ನು ಹಾಡ್ತಾರೆ. ಗಣಪತಿಯು ನಮಗೆ ಸಂಪತ್ತನ್ನು ನೀಡಲಿ ಅನ್ನುವುದು ಈ ಶ್ಲೋಕದ ತಾತ್ಪರ್ಯ. ಇದನ್ನು ನಾಟರಾಗದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಲಕ್ಷ್ಮೀಂ ತನೋತು ನಿತರಾಮಿತರಾನಪೇಕ್ಷಂ ಲಕ್ಷ್ಮೀಂ ತನೋತು ನಿತರಾಂ ಇತರಾನಪೇಕ್ಷಂ ಅಂಘ್ರಿದ್ವಯಂ ನಿಗಮಶಾಖಿ ಶಿಖಾಪ್ರವಾಲಂ ಅಂಘ್ರಿದ್ವಯಂ ನಿಗಮಶಾಖಿ ಶಿಖಾಪ್ರವಾಲಂ ಹೈರಂಬಮಂಬುರುಗಡಂಬರ ಚೌರ್ಯನಿಘ್ನಂ ಹೈರಂಬಂ ಅಂಬುರುಗಡಂಬರ ಚೌರ್ಯನಿಘ್ನಂ ವಿಘ್ನಾದ್ರಿಭೇದ ಶತಧಾರ ಧುರಂ ಧರಂ ನಃ ವಿಘ್ನಾದ್ರಿ ಭೇದ ಶತಧಾರ ಧುರಂ ಧರಂ ನಃ. ಈಗ ಮುಂದೆ ಹಾಡಲಿಕ್ಕಿರುವ ಪದ್ಯ ಪ್ರದೀಪ ಜ್ವಾಲಾಭಿಹಿ ಎಂಬುದಾಗಿ. ಈ ಪದ್ಯವನ್ನು ಶ್ರೀ ಶಂಕರ ಭಗವತ್ಪಾದರ ಸೌಂದರ್ಯ ಲಹರಿಯಿಂದ ಆರಿಸಲಾಗಿದೆ. ಇದು ಆ ಲಹರಿಯ ಕೊನೆಯ ಪದ್ಯ. ದೀಪಗಳಿಂದ ಸೂರ್ಯನಿಗೆ ಆರತಿಯನ್ನು ಬೆಳಗಿದಂತೆ, ಸಮುದ್ರದ ನೀರಿನಿಂದಲೇ ಸಮುದ್ರಕ್ಕೆ ತರ್ಪಣವನ್ನಿತ್ತಂತೆ, ನಿನ್ನದೇ ಆದ ಮಾತುಗಳಿಂದ, ನೀನೇ ಆದ ಮಾತುಗಳಿಂದ ನಿನ್ನನ್ನೇ ಸ್ತುತಿಸುತ್ತೇನೆ ಎನ್ನುವುದು ಈ ಪದ್ಯದ ಭಾವ. ಸಿಂಹೇಂದ್ರ ಮಧ್ಯಮೆಯಾದ ದೇವಿಯನ್ನು ಸಿಂಹೇಂದ್ರ ಮಧ್ಯಮ ರಾಗದ ಮೂಲಕ ಸ್ತುತಿಸಲಿಕ್ಕಿದ್ದಾರೆ. ಪ್ರದೀಪಜ್ವಾಲಾಭಿರ್ದಿವಸಕರ ನೀರಾಜನ ವಿಧಿಗೆ ಪ್ರದೀಪಜ್ವಾಲಾಭಿಃ ದಿವಸಕರ ನೀರಾಜನ ವಿಧಿಃ ಸುಧಾಸೂತೇಶ್ಚಂದ್ರೋಪಲ ಜಲಲವೈರರ್ಘ್ಯರಚನ ಸುಧಾಸೂತೇಃ ಚಂದ್ರೋಪಲ ಜಲಲವೈರರ್ಘ್ಯರಚನ ಸ್ವಕೀಯೈರಂಭೋಭಿಃ ಸ್ವಕೀಯೈರಂಭೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ
ಸ್ವಕೀಯೈಃ ಅಂಬೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿಃ ವಾಗ್ಭಿಃ ತ್ವದೀಯಾಭಿರ್ವಾಗ್ಭಿಃ ತವ ಜನನೀ ತ್ವದೀಯಾಭಿಃ ವಾಗ್ಭಿಃ ತವ ಜನನೀ ವಾಚಾಂ ಸ್ತುತಿರ್ಯಂ ತವ ಜನನಿ ವಾಚಾಂ ಸ್ತುತಿರ್ಯಂ. ಈಗ ರೇವತಿ ರಾಗದಲ್ಲಿ ಶ್ರೀಪಾದರಾಜರ ಒಂದು ಉಗಾಭೋಗವನ್ನು ಹಾಡಲಿಕ್ಕಿದ್ದಾರೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಕೆಲವರಿಗೆ ಧನದಿಂದ ಕೆಲವರಿಗೆ ಸಂತೋಷ ಲೋಕದಲ್ಲಿ, ಲೋಕದಲ್ಲಿ ಕೆಲವರಿಗೆ ಲೋಕದಲ್ಲಿ ಕೆಲವರಿಗೆ ವನಿತೆಯಿಂ ಸಂತೋಷ, ಕೆಲವರಿಗೆ ತನಯರಿಂ ಸಂತೋಷ ಲೋಕದಲ್ಲಿ, ಕೆಲವರಿಗೆ ತನಯರಿಂ ಸಂತೋಷ ಲೋಕದಲ್ಲಿ. ಇನಿತು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ. ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಮ್ಮ ರಂಗವಿಠಲ ಎನಗಾಗಲಿ. ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಮ್ಮ ರಂಗವಿಠಲ. ಇದುವರೆಗೆ ತಮ್ಮ ಸುಮಧುರವಾದ ಹಾಡಿಕೆಯ ಮೂಲಕ ನಮ್ಮನ್ನೆಲ್ಲರನ್ನು ರಂಜಿಸಿದ ವಿದ್ವಾನ್ ಎಚ್.ಎನ್. ನಟರಾಜ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಪೂಜಾ. ಇವರು ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಸಂಗೀತಾಭ್ಯಾಸವನ್ನ ಮಾಡಿರ್ತಾರೆ. ಇವರು ಮೊದಲಿಗೆ ಶಿವನ ಸ್ತುತಿಯನ್ನ ಶ್ಲೋಕದಲ್ಲಿ ಮಾಡಲಿಕ್ಕಿದ್ದಾರೆ. ಈ ಶ್ಲೋಕವನ್ನ ರಚನೆ ಮಾಡಿದವರು ಅಪ್ಪಯ್ಯ ದೀಕ್ಷಿತರು. ಈ ಶ್ಲೋಕದ ತಾತ್ಪರ್ಯ ಏನೆಂದ್ರೆ, ಶಿವನೇ, ನಿನ್ನ ತಲೆಯಲ್ಲಿ ಗಂಗೆ ಮತ್ತು ಚಂದ್ರರಿದ್ದಾರೆ, ಇವರಿಬ್ಬರೂ ತಂಪು, ಮೈಯೆಲ್ಲ ತಂಪಾದ ಹಾವುಗಳು ಹರಿದಾಡುತ್ತಿವೆ. ನಿನ್ನ ಎಡಭಾಗದಲ್ಲಿ ಹಿಮವಂತನ ಮಗಳಾದಂತಹ ದಯೆಯಿಂದ ತಂಪಾದಂತಹ ಪಾರ್ವತಿ ಇದ್ದಾಳೆ. ಹೀಗೆ ನಿನಗೆ ಶೀತ ಚಳಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನೀನೇನು ಮಾಡು ಅಂತ ಹೇಳಿದ್ರೆ, ಭವದಿಂದ ಸಂಸಾರದಿಂದ ತಪ್ತವಾದಂತಹ ನನ್ನ ಮನಸ್ಸಿನಲ್ಲಿ ಬಂದು ನೀನು ನೆಲೆಸು. ನನ್ನ ತಾಪ ಅದರಿಂದ ಕಡಿಮೆ ಆಗ್ತದೆ. ಹಾಗೆಯೇ ಬಿಸಿಯಾದ ನನ್ನ ಮನಸ್ಸನ್ನ ಸೇರಿದ್ರಿಂದ ನಿನಗೂ ಕೂಡ ಚಳಿಯ ನಿವಾರಣೆ ಆಗ್ತದೆ ಅನ್ನುವುದು ಇದರ ತಾತ್ಪರ್ಯ. ಈ ಶ್ಲೋಕವನ್ನ ಲಲಿತಾ ಮತ್ತು ಶಹಾನ ರಾಗದಲ್ಲಿ ಹಾಡಲಿಕ್ಕಿದ್ದಾರೆ. ಮೌಲು ಗಂಗಾ ಗಂಗಾ
वामे भागे दयाद्र वामे भागे दयाद्र हिमगिरितनया दयाद्र हिमगिरितनया चन्दनं चन्दनं सर्वगात्रे चन्दनं सर्वगात्रे चन्दनं सर्वगात्रे इत्थं शीतं प्रभूतं इत्थं शीतं प्रभूतं तव कनकसभानाथ तव कनकसभानाथ सोडुं क्वशक्तिः तव कनकसभानाथ सोडुं चित्ते निर्वेदतप्ते यदि भवति न ते नित्यवासो चित्ते निर्वेदतप्ते यदि भवति न ते नित्यवासो चित्ते निर्वेदतप्ते यदि भवति न ते नित्यवासो मदीये ಮುಂದೆ ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಎಂಬ ಪುರಂದರದಾಸರ ಉಗಾಭೋಗವನ್ನ ಮಧುವಂತಿ ರಾಗದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮನಶುದ್ಧಿ ಇಲ್ಲದವಗೆ ಮನಶುದ್ಧಿ ಇಲ್ಲದವಗೆ ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು ನಿಂದಲ್ಲಿ ಫಲವೇನು ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗಿಯಂತೆ ಶ್ರೀಶೈಲದ ಕಾಗಿಯಂತೆ ನಿಂದಲ್ಲಿ ಫಲವೇನು ಏನು ಫಲವೇನು ಹೊರಗೆ ಮುಂದು ಒಳಗೆ ಮೀಯದವರ ಕಂಡು ಹೊರಗೆ ಮುಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ
ವಿಠಲ ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಹೊರಗೆ ಮಿಂದು ಒಳಗೆ ಮೇಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಇನ್ನು ಮುಂದೆ ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ ಎಂಬ ಉಗಾಭೋಗವನ್ನು ಭೈರವಿ ರಾಗದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ನಿನ್ನಂಥ ಸ್ವಾಮಿ ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ ನಿನ್ನಂಥ ದೊರೆಯು ಎನಗುಂಟು ನಿನಗಿಲ್ಲ ನಿನ್ನಂಥ ದೊರೆಯು ಎನಗುಂಟು ನಿನಗಿಲ್ಲ ನಿನ್ನಂಥ ತಂದೆ ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ ನಿನ್ನಂಥ ಸ್ವಾಮಿ ನಿನ್ನಂಥ ದೊರೆಯು ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ ನಿನ್ನಂಥ ಸ್ವಾಮಿ ನಿನ್ನಂಥ ದೊರೆಯು ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ ನಾನೇ ಸ್ವದೇಶಿ ನಾನೇ ಸ್ವದೇಶಿ ನೀನೇ ಪರದೇಶಿ ನಾನೇ ಸ್ವದೇಶಿ ನೀನೇ ಪರದೇಶಿ ನಿನ್ನರಸಿಲ ಕುಮಿ ಎನ್ನ ತಾಯಿ ತಾಯೇ ಎನ್ನ ತಾಯಿ ಲಕುಮಿ ಎನ್ನ ತಾಯಿ ನಿನ್ನರಸಿಲ ಕುಮಿ ಎನ್ನ ತಾಯಿ ನಿನ್ನ ತಾಯ ತೋರು ಪುರಂದರ ವಿಠಲ ನಿನ್ನ ತಾಯ ತೋರು ನಿನ್ನ ತಾಯ ತೋರು ಪುರಂದರ ವಿಠಲ ನಿನ್ನ ತಾಯ ತೋರೋ ಪುರಂದರ ವಿಠಲ ಇದುವರೆಗೆ ಸಹೃದಯರ ಮನಸ್ಸನ್ನು ತಮ್ಮ ಹಾಡಿಕೆಯ ಮೂಲಕ ಸಂತೋಷಪಡಿಸಿದ ಶ್ರೀಮತಿ ಪೂಜಾ ಅವರಿಗೆ ಧನ್ಯವಾದಗಳು. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ
ಗಜಮುಖನೆ ಮೆರೆವಯೇ ಗದಂತನೆ ಗಜಮುಖನೆ ಮೆರೆವೇ ಗದಂತನೆ ನಿಜ ಗುಣಾನ್ವಿತ ಪರಸುಧಾರನೆ ರಜತಗಿರಿ ಕೊಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ರಜತಗಿರಿ ಕೊಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಗನು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ತ್ರಿಜಗ ವಂದಿತ ಗಣಪ ಮಾಡ್ಕುದು ಮತಿಗೆ ಮಂಗಳವ ಮತಿಗೆ ಮಂಗಳವ ಮಾಡ್ಕುದು. ಗಮಕ ಅನ್ನುವುದು ಬಹಳ ವಿಶಿಷ್ಟವಾದ ಒಂದು ಕಲಾ ಪ್ರಕಾರ. ಕನ್ನಡ ನಾಡಿನಲ್ಲಿ ಸಂಗೀತ ಸಾಹಿತ್ಯ ಎರಡೂ ಅನೂಚಾನವಾಗಿ ಉಳಿದುಕೊಂಡು ಬಂದಿದ್ರೆ ಅದಕ್ಕೆ ಗಮಕ ಕಲೆಯ ಪಾತ್ರ ಬಹಳ ದೊಡ್ಡದು ಎಂದು ಹೇಳಬಹುದು. ಇಂದು ಗಮಕ ಕಾರ್ಯಕ್ರಮದಲ್ಲಿ ನಮ್ಮನ್ನ ರಂಜಿಸಲಿಕ್ಕೆ, ನಮಗೆ ಒಂದಿಷ್ಟು ಬೋಧವನ್ನು ಮೋದವನ್ನು ಎರಡನ್ನೂ ಕೊಡಲಿಕ್ಕೆ ಬಂದಿರುವವರು ನಮ್ಮ ನಾಡಿನ ಹಿರಿಯ ಗಮಕಿಗಳಾಗಿರುವ ಹೆಸರಾಂತ ಕಲಾವಿದರು, ವಿದ್ವಾಂಸರು ಶ್ರೀಯುತ ಹಾರ್ಯಾಡಿ ಚಂದ್ರಶೇಖರ ಕೆದ್ಲಾಯರು. ಅವರಿಗೆ ವಂದನೆಗಳು. ಈಗ ಪ್ರಸ್ತುತಪಡಿಸಲಿಕ್ಕಿರುವಂತಹ ಭಾಗದಲ್ಲಿ ಕುಮಾರವ್ಯಾಸ ಭಾರತದ ದ್ರೌಪದಿ ಸ್ವಯಂವರ ಎನ್ನುವಂತಹ ಪ್ರಸಂಗವನ್ನ ಆಯ್ದುಕೊಳ್ಳಲಾಗಿದೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಕುವೆಂಪು ಅವರು ಹೇಳಿದ್ದನ್ನು ನಾವಿಲ್ಲಿ ನೆನೆಸಿಕೊಳ್ಳಬಹುದು. ಮನೆ ಮನೆ ಮಾತಾಗಿರ್ತಕ್ಕಂತಹ ಕವಿ ಕುಮಾರವ್ಯಾಸ. ಅವನ ದ್ರೌಪದಿ ಸ್ವಯಂವರದ ಪದ್ಯಗಳನ್ನ ಈಗ ಕೆದಲಾಯರು ವಾಚನ ಮಾಡಲಿಕ್ಕಿದ್ದಾರೆ. ದ್ರುಪದ ದ್ರೌಪದಿಯ ಸ್ವಯಂವರವನ್ನ ಏರ್ಪಡಿಸಿದ್ದಾನೆ. ಅದಕ್ಕೆ ಅನೇಕ ರಾಜರೆಲ್ಲ ಬಂದು ಸೇರಿದ್ದಾರೆ. ದ್ರೌಪದಿ ಈಗ ಸ್ವಯಂವರ ಮಂಟಪವನ್ನು ಸೇರ್ತಾ ಇದ್ದಾಳೆ. ಅದರ ವರ್ಣನೆ ಇರುವಂತಹ ಪದ್ಯ ಇದೀಗ. ಕೇಳು ಜನಮೇ ಜಯ ನೃಪತಿ ಪಾಂಚಾಲೆ ಪೊಕ್ಕಳು ಭದ್ರ ಮಂಟಪ ಶಾಲೆಯನು. ಕೇಳು ಜನಮೇ ಜಯ ನೃಪತಿ ಪಾಂಚಾಲೆ ಪೊಕ್ಕಳು ಭದ್ರ ಮಂಟಪ ಶಾಲೆಯನು. ಮರಳಿದುದು ಮನ್ಮಥನೊಡ್ಡು ಸತಿಯೊಡನೆ ಬಾಲೆಯನು ನಿಜ ರೂಪದರ್ಪಣದೊಳಾಳರಿದಿರೆ. ಬಾಹುಬಲದಲ್ಲಿ ಸೋಲಿಸುವಳನುವಾಗಿ ಎಂದನು ಹೊಯ್ದು ಡಂಗುರವ ಹೊಯ್ದು ಬಾಹುಬಲದಲ್ಲಿ ಸೋಲಿಸುವಳನುವಾಗಿ ಎಂದನು. ಈ ಸ್ವಯಂವರದಲ್ಲಿ ಪಣವಾಗಿ ಏನನ್ನು ಇಟ್ಟಿದ್ದಾರೆ ಎನ್ನುವುದನ್ನ ಮುಂದಿನ ಪದ್ಯದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ಸ್ಯ ಯಂತ್ರದ ವಿಷಯವನ್ನು. ಇದೆ ಮಹಾಧನು ಬಾಣ ಪಂಚಕ, ಇದೆ ನಭೋಗ್ರದ ಯಂತ್ರ ಹೊಳವು. ಇದೆ ನಭೋಗ್ರದ ಯಂತ್ರ ಹೊಳವುತ್ತಿದೆ ವಿಭಾಡಿಸಿ ಮೆರೆವನಾವನು ಬಾಗು ವಿಕ್ರಮವ ಮೆರೆವನಾವನು. ಇದುವೆ ಕಬ್ಬಿನ ಬಿರು ಶರಾವಳಿ, ಇದು ಕುಸುಮಮಯ ಯಂತ್ರವನ ಬಲೆಯ ಹೃದಯವು. ಆತನೇ ರಮಣನು, ಆತನೇ ಕುಸುಮ ಶರನು, ಆತನೇ ರಮಣನು, ಆತನೇ ಕುಸುಮ ಶರನೆಂದ. ಅದಕ್ಕೆ ಇರತಕ್ಕಂತಹ ಮತ್ಸ್ಯ ಯಂತ್ರವನ್ನು ಭೇದಿಸಲು ಇರುವಂತಹ ಬಿಲ್ಲನ್ನ ಮೆರವಣಿಗೆಯಲ್ಲಿ ತಂದು ಅದಕ್ಕೆ ವೈದಿಕ ವಿಧಾನದಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಬೇರೆ ಬೇರೆ ರಾಜರು ಆ ಧನುಸ್ಸನ್ನ ಎತ್ತಲಿಕ್ಕೆ ಅದರ ಬಳಿ ಸರಿದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಯತ್ನವನ್ನ ಮಾಡಿದಂತಹ ಆ ರಾಜರು ಯಾವ ರೀತಿಯಾಗಿ ಪಡಿಪಾಟಲನ್ನು ಅನುಭವಿಸಿದ್ದಾರೆ
ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದನ್ನ ಮುಂದಿನ ಪದ್ಯದಲ್ಲಿ ಕವಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾರ ಹರಿದುದು ಕರ್ಣಪೂರದ ಚಾರು ಮಣಿಗಳು ಸಡಲಿದವು. ಹಾರ ಹರಿದುದು ಕರ್ಣಪೂರದ ಚಾರು ಮಣಿಗಳು ಸಡಲಿದವು. ಪದವೀರ ನೋರ ನೆಕ್ಕಿದವು, ಕುಗ್ಗಿದವು ನೆಲವುಗಳು. ನಾರಿಯರ ಕೈಗೊಯ್ಲು ನಗೆ ನಿಹಾರ ಜಡಿದುದು. ಮುಸುಕುದಯ ಮಗೀರ ಮಣವೋ ಸರಿಸಿ ಸಿಂಹಾಸನವ ಸಾರಿದರು. ಎಲ್ಲ ರಾಜರು ಈ ರೀತಿಯಾಗಿ ದುಸ್ಥಿತಿಯನ್ನ ಹೊಂದುತ್ತಿರಲು ಯಾರಿಗೂ ಕೂಡ ಈ ಧನುಸ್ಸನ್ನ ಎತ್ತಲಿಕ್ಕೆ ಆಗದೇ ಇರುವಾಗ ದ್ರುಪದನಿಗೆ ಚಿಂತೆ ಆವರಿಸುತ್ತದೆ. ತನ್ನ ಮಗಳನ್ನ ಮದುವೆ ಆಗುವಂತಹ ವರ ಯಾರು ಎನ್ನುವುದಾಗಿ ಅವನು ಬಹಳ ಚಿಂತೆಗೀಡಾಗ್ತಾನೆ. ಸೌಂದರ್ಯದಲ್ಲಿ ಯಾರು ದ್ರೌಪದಿಯ ಮನಸ್ಸನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಅವಳು ಈ ಹಿಂದೆಯೇ ಒಂದು ಬಾರಿ ಸ್ವಯಂವರ ಮಂಟಪಕ್ಕೆ ಬಂದು ಸೌಂದರ್ಯದ ವಿಷಯದಲ್ಲಿ ಯಾರಿಗೂ ಮೆಚ್ಚುಗೆ ಆಗದೆ, ಯಾರೂ ಕೂಡ ಮೆಚ್ಚುಗೆ ಆಗದೆ ಹಾಗೆ ವಾಪಸ್ ತೆರಳಿದ್ದಾಳೆ. ಈಗ ಪುನಃ ಬಾಹುಬಲದ ವಿಷಯದಿಂದಲಾದರೂ ಗೆಲ್ಲೋಣ, ಯಾರದ್ದಾದರೂ ಬಾಹುಬಲವನ್ನ ನೋಡಿ ಅವರನ್ನ ಇಚ್ಛೆ ಪಟ್ಟು ವರಿಸೋಣ ಅಂತಂದ್ರೆ ಅದಕ್ಕೂ ಕೂಡ ಅನುಕೂಲ ಕಂಡು ಬರುತ್ತಿಲ್ಲ. ಎಲ್ಲರೂ ಕೂಡ ಅಸಾಮರ್ಥ್ಯದಿಂದ ಹೊರಟು ಹೋಗ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಹಿಂದೆ ಒಬ್ಬರು ಜೋಯಿಸರು ನುಡಿದಿದ್ರು, ಕುಂತಿಯ ಮಗ ಅರ್ಜುನ ಈಕೆಯನ್ನು ವರಿಸಲಿಕ್ಕಿದ್ದಾನೆ ಅಂತ. ಆದ್ರೆ ಕುಂತಿಯ ಮಕ್ಕಳು ಎಲ್ಲರೂ ಕೂಡ ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಈಕೆಯನ್ನು ಇನ್ನು ವರಿಸುವವರು ಯಾರು ಎನ್ನುವಂತಹ ಚಿಂತೆಯಲ್ಲಿದ್ದಾನೆ ದ್ರುಪದ. ಈಕೆಯನ್ನು ಮೆಚ್ಚಿಸಲು ರಾಜಾನೀಕ ಸೌಂದರ್ಯದಲ್ಲಿ, ಈಕೆಯನ್ನು ಮೆಚ್ಚಿಸಲು ರಾಜಾನೀಕ ಸೌಂದರ್ಯದಲ್ಲಿ, ಚಾಪ ವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಣೆ ನಾನೀಗ. ಈಕೆಗಿನ್ನಾರೊಡೆಯರೋ ಕುಂತಿ ಕುಮಾರರಿಲ್ಲವೇ? ಸುಡಲಿ ಏಕೆ ನೆರಗಿದಂ ಇವರ ನೆವುತ ಆ ದ್ರುಪದ ಚಿಂತಿಸಿದ. ಕ್ಷತ್ರಿಯರಲ್ಲಿ ಯಾರೂ ಕೂಡ ಈಕೆಯನ್ನ ವರಿಸುವ ಸಾಮರ್ಥ್ಯದವರು ಕಾಣುತ್ತಿಲ್ಲ ಎನ್ನುವುದಾಗಿ ಈಕೆಯ ಸಹೋದರನಾದಂತಹ ಧೃಷ್ಟದ್ಯುಮ್ನನು, ಕ್ಷತ್ರಿಯರಿಗೆ ಸಮನಾಗಿ ಬಹಳಷ್ಟು ಮಂದಿ ಬ್ರಾಹ್ಮಣರು ಅಲ್ಲಿ ನೆರೆದಿದ್ದರು. ಅವರನ್ನ ನೋಡ್ತಾ, ನಿಮ್ಮಲ್ಲಿ ಯಾರಾದರೂ ಕೂಡ ಸಮರ್ಥರಾದವರು ಇದ್ರೆ ಈ ಧನುಸ್ಸನ್ನ ಎತ್ತಿ ದ್ರೌಪದಿಯನ್ನ ಮದುವೆ ಆಗುವಂತಹ ಸೌಭಾಗ್ಯವನ್ನ ಪಡೆಯಬಹುದು ಅನ್ನುವಂತಹ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಎಲ್ಲಾ ಕಡೆ ಆ ವಿಷಯವನ್ನ ಡಂಗುರ ಸಾರಿಸಿದ್ದಾನೆ ಧೃಷ್ಟದ್ಯುಮ್ನ. ಅವನಿಪತಿಗಳು ಕೊಳ್ಳುವಾರಿದ ಇವರೊಳಿಲ್ಲವೇ ದಕ್ಷಿಣೆಯ ಗಾರುವ ಮಹಾಜನವಿದೆ. ಅವನಿಪತಿಗಳು ಕೊಳ್ಳುವಾರಿದ ಇವರೊಳಿಲ್ಲವೇ ದಕ್ಷಿಣೆಯ ಹಾರುವ ಮಹಾಜನವಿದೆ. ಸಮುದ್ರಕ್ಕೆ ಪಡಿ ಸಮುದ್ರವೇನೆ ಇವರೊಳಗೆ ಮುಂಗೈಯ ಬರುವುಳ್ಳವರು, ಇವರೊಳಗೆ ಮುಂಗೈಯ ಬರುವುಳ್ಳವರು ನಗರಲಿ. ಇವರೊಳಗೆ ಮುಂಗೈಯ ಬರುವುಳ್ಳವರು ನಗಗಲಿ ಧನುವನು ಈ ಯಂತ್ರವನು ಜಯಿಸಲಿ ಎಂದು ಧೃಷ್ಟದ್ಯುಮ್ನ ಸಾರಿಸಿದ. ಅಲ್ಲಿರುವಂತಹ ಬ್ರಾಹ್ಮಣರಲ್ಲಿ ಕೆಲವರು ಇಂತಹ ಮದುವೆಯ ವಿಚಾರ ನಮಗೆ ತಪ್ಪುದಲ್ಲ ಎನ್ನುವುದಾಗಿ ಮಾತನಾಡಿಕೊಳ್ಳುತ್ತಿರುವಾಗಲೇ ಅಲ್ಲಿದ್ದಂತಹ ಧರ್ಮರಾಯ ತನ್ನ ಸಹೋದರನಾದಂತಹ ಅರ್ಜುನನನ್ನ ಕಡೆಗಣ್ಣಿನಿಂದ ನೋಡಿ ಸನ್ನೆಯನ್ನ ಮಾಡ್ತಾನೆ. ನೋಡಿದನು ತಮ್ಮನನ್ನು ಸನ್ನೆಯ ಮಾಡಿ ಅಂತ ಮುಂದಿನ ಪದ್ಯದಲ್ಲಿ ಬರ್ತದೆ. ನೋಡಿದನು ತಮ್ಮನನ್ನು ಸನ್ನೆಯ ಮಾಡಿದಡೆ, ನೋಡಿದನು ತಮ್ಮನನ್ನು ಸನ್ನೆಯ ಮಾಡಿದಡೆ,
ಕೈಗೊಂಡನವನಿಪಗೂಡಿ ಕುಂತಿಗೆ ಭೀಮಸೇನಂಗೆರಗಿ ಮನದೊಳಗೆ ಕುಂತಿಗೆ ಭೀಮಸೇನಂಗೆರಗಿ ಮನದೊಳಗೆ ಕೂಡೆ ಕುಳ್ಳಿದ್ದ ಅಖಿಳ ವಿಪ್ರದ ನೋಡಿ ಕೂಡೆ ಕುಳ್ಳಿದ್ದ ಅಖಿಳ ವಿಪ್ರದ ನೋಡಿ ಮೆಲ್ಲನೆ ದೋತ್ರದರ್ಭೆಯ ಗೂಡ ಸಂವರಿಸುತ್ತ ಸಭೆಯಿಂದ ಎದ್ದನ ಪಾರ್ಥ ಸಭೆಯಿಂದೆದ್ದನು ಆ ಪಾರ್ಥ. ತಮ್ಮ ಇರವು ಯಾರಿಗೂ ತಿಳಿಯಬಾರದೆಂದು ಪಾಂಡವರೆಲ್ಲರೂ ಕೂಡ ಬ್ರಾಹ್ಮಣ ವೇಷದಲ್ಲಿ ಪ್ರಚ್ಛನ್ನರಾಗಿ ಅಲ್ಲಿ ಕುಳಿತಿದ್ದರಷ್ಟೇ. ಈಗ ದೋತ್ರದರ್ಭೆಯ ಗೂಡನ್ನ ಸಂವರಿಸಿ ಅರ್ಜುನ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಆಗ ಅಲ್ಲಿದ್ದಂತಹ ಬ್ರಾಹ್ಮಣರ ಸಮೂಹ ಅರ್ಜುನನನ್ನ ತಮಾಷೆ ಮಾಡ್ತಾ ಇದೆ. ಏನು ಸಿದ್ಧಿ ಉಪಾಧ್ಯರೆದ್ದಿರಿ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಏನು ಸಿದ್ಧಿಯುಪಾಧ್ಯರೆದ್ದಿರಿ, ಇದೇನು ಧನುವಿಂಗಲ್ಲದೆ. ಏನು ಸಿದ್ಧಿಯುಪಾಧ್ಯರೆದ್ದಿರಿ, ಇದೇನು ಧನುವಿಂಗಲ್ಲದೆ. ತಾನೇನು ಮನದಂಗವಣೆ ಬಯಸಿದಿರೇನಿ ತಂಬಿನಿಯ, ಬಯಸಿದಿರೇನಿ ತಂಬಿನಿಯ. ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಡಿಗರಿಗೆ. ಇದೇನು ನಿಮ್ಮುತ್ಸಾಹ, ಇದೇನು ನಿಮ್ಮುತ್ಸಾಹವೆಂದುದು ಧೂರ್ತ ವಟುನಿಕರ. ಧೂರ್ತರಾದಂತಹ ವಟುಗಳ ಸಮೂಹ ಈ ರೀತಿಯಾಗಿ ಅರ್ಜುನನನ್ನ ತಮಾಷೆ ಮಾಡಿದ್ರೆ, ಆಗಲೇ ಹೇಳಿದಂತೆ ಕೆಲವರು ಹೋಗದಿರುವಂತ ಅರ್ಜುನನನ್ನ ತಡೆದರೆ, ಇನ್ನು ಕೆಲವರು ನಮ್ಮ ಬ್ರಾಹ್ಮಣರ ಮಧ್ಯದಲ್ಲಿ ಇಂಥ ಸಮರ್ಥನೊಬ್ಬನಿದ್ದಾನೆ, ಭದ್ರಾಕಾರ ನೀತಂಗೆ ಅಳುಕುವುದು ಧನು ಅಂತ ಇನ್ನು ಕೆಲವರು ಅರ್ಜುನನನ್ನ ಹೊಗಳ್ತಾ ಇದ್ದಾರೆ. ಅದು ಮುಂದಿನ ಪದ್ಯದಲ್ಲಿ ಬರ್ತಾ ಇದೆ. ಕೆಲವು ಹೋಗದಿರೆಂದು ಜರೆದರು, ಕೆಲವು ತಾಳೆ ಬಲ್ಲೆನೆಂದರು. ಕೆಲವು ಹೋಗದಿರೆಂದು ಜರೆದರು, ಕೆಲವು ತಾನೇ ಬಲ್ಲೆನೆಂದರು. ಕೆಲವು ನುಡಿದರು ಮಿಶ್ರ ಸಭೆಗೆ, ಕೆಲವು ನುಡಿದರು ವಿಪ್ರ ಸಭೆಗೆ ಅಪಹಾಸ್ಯಬಹುದೆಂದು. ವಿಪ್ರ ಸಭೆಗೆ ಅಪಹಾಸ್ಯಬಹುದೆಂದು ಕೆಲವು ನುಡಿದರು. ಕೆಲವು ತಪ್ಪೇನೆಂದು ಕಳೆದರು, ಕೆಲವು ಭದ್ರಾಕಾರ ನೀತಂಗಳು ಕೂದು ಧನು. ಕೆಲವು ತಪ್ಪೇನೆಂದು ಕಳೆದರು, ಕೆಲವು ಭದ್ರಾಕಾರ ನೀತಂಗಳು ಕೂದು ಧನು. ಭಾಗ್ಯ ಮುಖನೆಂದುದು ಬುಧಸ್ತೋಮ, ಭಾಗ್ಯ ಮುಖನೆಂದುದು ಬುಧಸ್ತೋಮ. ಹಾಗೆಯೇ ಮುಂದುವರಿಸಿ ಇನ್ನೂ ತಮಾಷೆ ಮಾಡ್ತಾ ಇದ್ದಾರೆ. ಧನು ತನಗೆ ನೆಗಹಲ್ಕೆ ಕೃಷ್ಣಾಜಿನವೋ, ಸಾಲಗ್ರಾಮ ದೇವರೋ. ಇದೆಲ್ಲ ಬಹಳ ಭಾರದಲ್ಲಿ ಲಘುವಾಗಿರತಕ್ಕಂತಹ ಪದಾರ್ಥಗಳು, ಬ್ರಾಹ್ಮಣರ ಜೀವನದಲ್ಲಿ ನಿತ್ಯವೂ ಬರುವಂತಹ ಪದಾರ್ಥಗಳು. ಇಷ್ಟು ಸಲೀಸಾಗಿ ಆ ಧನುವನ್ನ ಎತ್ತಲಿಕ್ಕೆ ಆಗ್ತದ? ನಿನಗೆ ಇದು ಆಗಲಿಕ್ಕಿಲ್ಲ. ಘನವಲ ದ್ರೌಪದಿಯ ಸೌಭಾಗ್ಯ ಅಂತ ತಮಾಷೆ ಮಾಡ್ತಾ ಇದ್ದಾನೆ. ಧನು ತನಗೆ ನೆಗಗಲ್ಕೆ ಕೃಷ್ಣಾಜಿನವೋ, ಸಾಲಿಗ್ರಾಮ ದೇವರೋ. ಧನು ತನಗೆ ನೆಗಗಲ್ಕೆ ಕೃಷ್ಣಾಜಿನವೋ, ಸಾಲಿಗ್ರಾಮ ದೇವರೋ. ವಿನುತ ತುಳಸಿಯೋ ಕುಶವೋ ದರ್ಬೆಯೋ ಸಮಿಧೆಗಳ ಹೊಲೆಯೋ. ನೆನೆದ ತಿಲವೋ ಮೇಣಿದ ಉಪಾಸನದ ಕೊಳವಿಯೋ. ನೆನೆದ ತಿಲವೋ ಮೇಣಿದ ಉಪಾಸನದ ಕೊಲವೋ. ಬಣಗು ವಿಪ್ರನ ನೆನಹ ನೋಡಿದರೆ ಕನವಲ. ಬಣಗು ವಿಪ್ರನ ನೆನಗ ನೋಡಿದರೆ ಘನವಲ. ದ್ರೌಪದಿಯ ಸೌಭಾಗ್ಯ ಘನವಲ. ಧನುಸ್ಸಿನ ಎಡೆಗೆ ಬರ್ತಾ ಇರ್ತಕ್ಕಂತಹ ಅರ್ಜುನನನ್ನ ತೋರಿಸ್ತಾ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಬಲರಾಮನಿಗೆ, ಅದೇ ಹಲಾಯುಧ ನೋಡು, ವಿಪ್ರಯುಗದಲ್ಲಿ ಪಾರ್ಥನ ಬರವು. ಯಾಕೆಂದ್ರೆ ಈ ಹಿಂದೆ ಬಲರಾಮ ಧನುಸ್ಸನ್ನ ಎತ್ತಲಿಕ್ಕೆ ಹೊರಟಿದ್ದ ದ್ರೌಪದಿಯನ್ನ ಪಡೆಯುವ ಇಚ್ಛೆಯಿಂದ. ಆಗ ಕೃಷ್ಣನೇ ತಡೆದು, ಪಾಂಡವರು ಇರಬೇಕಾದ್ರೆ
ನೀನು ದ್ರೌಪದಿಯನ್ನು ಪಡೆಯುವುದು ಸರಿಯಲ್ಲ ಅಂತ ತಡೆದಿದ್ದ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ಎನ್ನುವಂತಹ ಸತ್ಯವನ್ನು ಅವನು ತನ್ನ ಅಣ್ಣನಿಗೆ ತಿಳಿಸಿದ್ದ. ವಸುದೇವನ ಆಣೆ ಅಂತ ಕೂಡ ಹೇಳಿದ್ದ. ಹಾಗಾಗಿ ಅರ್ಜುನ ಬರ್ತಾ ಇರಬೇಕಾದ್ರೆ ಅರ್ಜುನನನ್ನ ನೋಡು ಅಂತ ಬಲರಾಮನಿಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾನೆ. ಅದೇ ಹಲಾಯುಧ ನೋಡು ವಿಪ್ರೌಘದಲ್ಲಿ ಪಾರ್ಥನ ಬರವೋ, ಅದೇ ಹಲಾಯುಧ ನೋಡು ವಿಪ್ರೌಘದಲ್ಲಿ ಪಾರ್ಥನ ಬರವು, ಮೇಘದ ಹೊದರುಗಳು ಹರಿದಶ್ವನಂತಿರೆ ವಿಪ್ರವೇಶದಲ್ಲಿ, ಮೇಘದ ಹೊದರುಗಳ ಹರಿದವು ಅಶ್ವನಂತಿರೆ ವಿಪ್ರವೇಶದಲ್ಲಿ, ವಿದಿತವೇ ವಸುದೇವನಾಣೆ ಎಂದುದಕ್ಕೆ ತಪ್ಪದಲೈ, ವಸುದೇವನಾಣೆ ಎಂದದಕ್ಕೆ ತಪ್ಪದಲೈ, ಸಭಾ ಮಧ್ಯದಲ್ಲಿ ಬರುತ್ತಿರ್ಪಾತನು ಅರ್ಜುನನು ಎಂದನು ಅಸುರಾರಿ, ಸಭಾ ಮಧ್ಯದಲ್ಲಿ ಬರುತ್ತಿರ್ಪಾತನು ಅರ್ಜುನನು ಎಂದನು ಸುರಾರಿ. ದಾರಿಯಲ್ಲಿ ಬರುತ್ತಾ ಅರ್ಜುನನು ಅಲ್ಲೇ ಕುಳಿತಿರತಕ್ಕಂತಹ ಭೀಷ್ಮ, ದ್ರೋಣ, ಕೃಪ ಮೊದಲಾದಂತಹ ಮಹಾಚಾರ್ಯರಿಗೆಲ್ಲ ಮನಸ್ಸಿನ ಒಳಗೆ ವಂದಿಸಿ ಕೃಷ್ಣನಿಗೆ ಕಡೆಗಣ್ಣಿನಲ್ಲೇ ನಮಸ್ಕಾರವನ್ನ ಸೂಚಿಸಿ ಧನುಸ್ಸು ಇದ್ದಲ್ಲಿ ಬರ್ತಾ ಇದ್ದಾನೆ. ಬರುತ್ತ ಭೀಷ್ಮ ದ್ರೋಣ ಕೃಪಲಿಂಗರಗಿದನು ಮನದೊಳಗೆ, ಬರುತ್ತ ಭೀಷ್ಮ ದ್ರೋಣ ಕೃಪಲಿಂಗರಗಿದನು ಮನದೊಳಗೆ, ಯಾದವರ ರಸ ಹಂತಿಯ ಹರಿಯದ ವಿವಂದಿಸಿದನು, ಹಂತಿಯ ಹರಿಯದ ವಿವಂದಿಸಿದನು ಅಕ್ಷಿಯಲಿ, ಸುರಪತಿಗೆ ಗುಹ ಗಣಪ ದಿಕ್ಪಾಲರಿಗೆ, ಸುರಪತಿಗೆ ಗುಹ ಗಣಪ ದಿಕ್ಪಾಲರಿಗೆ, ರುದ್ರಾದಿತ್ಯ ವಸು ಮುಖ್ಯನಿಗೆ ಮಣಿದನು, ರುದ್ರಾದಿತ್ಯ ವಸು ಮುಖ್ಯನಿಗೆ ಮಣಿದನು, ಬಂದನು ಅಗ್ಗದ ಚಾಪವಿದ್ದೆಡೆಗೆ, ಬಂದನು ಅಗ್ಗದ ಚಾಪವಿದ್ದೆಡೆಗೆ. ಚಾಪವಿದ್ದಲ್ಲಿ ಅರ್ಜುನ ಬಂದು ಆ ಚಾಪದ ತುದಿಯಲ್ಲಿ, ಮಧ್ಯದಲ್ಲಿ ಮತ್ತೆ ಬುಡದ ಭಾಗದಲ್ಲಿ ತ್ರಿಮೂರ್ತಿಗಳನ್ನ ಆಹ್ವಾನಿಸ್ತಾ ಇದ್ದಾನೆ ಅರ್ಜುನ. ಮೊದಲೊಂದು ಜಪವನನು, ಆ ಮಧ್ಯದಲ್ಲಿ ಮಧುಸೂದನನು, ಆ ಬಿರುದುಲಿಯಲ್ಲಿ ಆಹ್ವಾನಿಸಿದನು ಅಕ್ಕದ ನೀಲಲೋಚನನ, ನೀಲಲೋಹಿತನ. ಮೊದಲೊಂದು ಜಪವನನ ಮಧ್ಯದಲ್ಲಿ ಮಧುಸೂದನನು, ಆ ಬಿರುದಿಯಲ್ಲಿ ಆಹ್ವಾನಿಸಿದ ನಕ್ಕದ ನೀಲಲೋಹಿತನ. ಇದು ಮಹಾಭೂಮಿ ಬಿಂಕವನದ ಧನುವೆ, ಪೂತುರೆಯಲೆ ಎತ್ತಿದನು ಬಾಗಿ ಒತ್ತಿದನು, ಕೊರಳಿಗೆ ತೊಡಿಸಿದನು ತಿರುವ. ಮುಂದಿನ ಎರಡು ಪದ್ಯಗಳಲ್ಲಿ ಮತ್ಸ್ಯಯಂತ್ರ ಭೇದನವನ್ನ ಅರ್ಜುನ ಮಾಡಿದಂತಹ ಬಗೆಯನ್ನ ಕವಿ ಚಿತ್ರಿಸ್ತಾ ಇದ್ದಾನೆ. ಹೊಯ್ದುತ್ತಿರುವನು ಸೆಳೆದು ಕಿವಿ ಒಲೆ ಒಯ್ದನು, ಇದು ಗದವಿಲ್ಲರಾಬಿರು, ಹೊಯ್ದು ಗದ ಬಲಿದೆ ಹೆದರಿದು ಮಾಗದಾದಿಗಳು, ಕೈಗೆದರಿದ ಒಳಗೆ ಹೆಸರೆನಗೈದಬೇಕೆಂದೆನಿಸಿ, ಹೆಸರೆನಗೈದಬೇಕೆಂದೆನಿಸಲೇ ಎನ್ನುತ್ತ ಐದು ಬಾಣವ ಕೊಂಡು ಯಂತ್ರದ ಒಳಗ ನೀಕ್ಷಿಸಿದ. ತೂಗಿ ಕಿವಿವರೆಗೂ ಇದು ಯಂತ್ರವು, ತೂಗಿ ಕಿವಿವರೆಗೂ ಇದು ಯಂತ್ರವ ತಾಗಿಸಿದ ನಂಬಿನಲ್ಲಿ ಪಾರ್ಥನಲಾಗು ವೇಗವಾರು ಬಂದನು. ತೂಗಿ ಕಿವಿವರೆಗೂ ಇದು ಯಂತ್ರವ ತಾಗಿಸಿದ ನಂಬಿನಲ್ಲಿ ಪಾರ್ಥನಲಾಗು ವೇಗವನಾರು
ಎಂತ ಭೇದದಲ್ಲಿ ಜಾಗು ಧನು ಧನು ಜಾಗು ಧನು ಧನು ಕೂತು ಜಾಗು ಧನು ಧನು ಕೂತು ಕಾರ್ಮಿಕ ಯೋಗ ಸಿದ್ಧನೆ ಮಧುರೆ ಕೊದಂದಾಗ ಮತ್ರಿಪುರಾರಿ ಎಂದನು ವಂದಿಸಂದೋಗ ಮತ್ಸ್ಯಯಂತ್ರ ಭೇದನ ಆದದ್ದನ್ನು ನೋಡಿ ಬ್ರಾಹ್ಮಣರೆಲ್ಲ ಆ ಎನ್ನುತ್ತ ಬೊಬ್ಬಿರುವುದು ಬಹಳ ಸಂತೋಷದಿಂದ ಕುಣಿದಾಡ್ತಾ ಇದ್ದಾರೆ. ಅರಮನೆಯ ಕಂಚುಕಿಗಳೆಲ್ಲ ಸ್ವಯಂವರಕ್ಕಾಗಿ ದ್ರೌಪದಿಯನ್ನ ಅರ್ಜುನನ ಬಳಿಗೆ ಕರೆತರುತ್ತಾ ಇದ್ದಾರೆ. ಧರಣಿಪತಿ ಕೇಳಿ ಬಹಳ ಲಜ್ಜಾಭರದ ಭಯದಲ್ಲಿ ಬೆಮರಿಡುತ್ತಾರೆ. ದ್ರೌಪದಿ ಬರ್ತಾ ಇದ್ದಾಳೆ. ಧರಣಿಪತಿ ಕೇಳಿ ಬಹಳ ಲಜ್ಜಾಭರದ ಭಯದಲ್ಲಿ ಬೆಮರಿಡುತ್ತ ಕುಚ ಭರದಿ ಮೇಲುದ ಜಾರಿ ಜೋಡಿಸಿ ನಡು ನಡುಗೆ ಧರಣಿಪತಿ ಕೇಳಿ ಬಹಳ ಲಜ್ಜಾಭರದ ಭಯದಲ್ಲಿ ಚಿಮರಿಡುತ್ತ ಕುಚ ಭರದಿ ಮೇಣುದ ಜಾರೆ ಜೋಡಿಸಿ ನಡು ನಡುಗೆ ತರುಣಿ ನಿಜ ತನು ಪರಿಮಳದರುಡೆ ಹೊರೆದ ಹೂವಿನ ದಂಡೆಯನು ನಿಜವರನ ಕೊರಳವಿ ಹಾಕಿದಳು. ನಿಜ ಪರಿಮಳದರುಡೆ ಹೊರೆದ ಹೂವಿನ ದಂಡೆಯನು ನಿಜವರನ ಕೊರಳಿಗೆ ಹಾಕಿದಳು. ಜಯ ಜಯವೆನೆ ಸುರಸ್ತೋಮ ಜಯ ಜಯವೆನೆ ಸುರಸ್ತೋಮ ಕೊರಳೊಳಗೆ ಹೂವಿನ ದಂಡೆಯನ್ನು ಹಾಕಿದಳು. ಈ ರೀತಿಯಾಗಿ ದ್ರೌಪದಿ ತನ್ನ ಇಚ್ಛೆಯಿಂದ ಒಪ್ಪಿ ಹೂವಿನ ದಂಡೆಯನ್ನು ನಿಜವರನ ಕೊರಳಲ್ಲಿ ಹಾಕಿದಳು ಎನ್ನುತ್ತಾನೆ ಕುಮಾರವ್ಯಾಸ. ಇಲ್ಲಿಗೆ ದ್ರೌಪದಿ ಸ್ವಯಂವರವೆಂಬ ಕಥಾಭಾಗವು ಸಮಾಪ್ತವಾಗುತ್ತದೆ. ಇದೀಗ ಅಂತ್ಯಮಂಗಳ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೊಲಿದಿಟ್ಟ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳು ಒಂದಕ್ಷರವ ಕೀರ್ತನಿಗೆ, ಆಧರಿಸಿ ಭಾರತದೊಳು ಒಂದಕ್ಷರವ ಕೀರ್ತನಿಗೆ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲ, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನೊಲಿದಿಟ್ಟ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಗುದೋ. ಕಿವಿಯಿಂದಿಂಟಿಸುವರ ಸಮಸ್ತ ರಸಮಂ ಎನ್ನುವುದಾಗಿ ನೇಮಿಚಂದ್ರ ಕವಿಗಳ ಬಗ್ಗೆ ಹೇಳುತ್ತಾನೆ. ಇದುವರೆಗೆ ಗಮಕಿಗಳಾದ ವಿದ್ವಾನ್ ಚಂದ್ರಶೇಖರ ಕೆದಿಲಾಯರು ನಮ್ಮ ಎಲ್ಲರ ಕಿವಿಗಳಿಗೆ ರಸಧಾರೆಯನ್ನ ಎರೆದಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಗಮಕ ಕಲೆಯಲ್ಲಿ ವ್ಯಾಖ್ಯಾನವು ವಾಚನದ ಜೊತೆಗಿನ ಒಂದು ಭಾಗವಾಗಿದ್ದರೂ ಕೂಡ ಇಲ್ಲಿ ವಿತಾಳ ಗಾನವೈವಿಧ್ಯದ ಪ್ರಕಾರಗಳನ್ನು ತೋರಿಸುವುದಷ್ಟೇ ನಮ್ಮ ಉದ್ದೇಶವಾಗಿದ್ದ ಕಾರಣ ವ್ಯಾಖ್ಯಾನದ ಭಾಗವನ್ನು ಇಲ್ಲಿ ಹೆಚ್ಚಾಗಿ ಬೆಳೆಸಿಲ್ಲ, ವ್ಯಾಖ್ಯಾನವನ್ನು ಇಟ್ಟುಕೊಂಡಿಲ್ಲ. ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಗಳಿಂದ ಕುಳಿತು ಆಸ್ವಾದಿಸಿದಂತಹ ಎಲ್ಲ ಸಹೃದಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ಕಾರ. ಮಧುರ ಮಾಧುರ್ಯ